ಶತಮಾನೋತ್ಸವದ ನೆನಪಿನಲ್ಲಿ ಶಾಲೆಯ ಉಳಿವಿಗಾಗಿ ಆದಾಯ ಮೂಲಕ ಕೃಷಿ ಯೋಜನೆಯನ್ನ ಜಾರಿಗೆ ತರುವುದರ ಮೂಲಕ ಕನಕಮಜಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಸದಸ್ಯರು ಶಿಕ್ಷಕ ವೃಂದ ಸೇರಿ ವಿನೂತನ ಪ್ರಯೋಗಕ್ಕೆ ಅಣಿಯಾಗಿದ್ದಾರೆ. ಸುಳ್ಯ ತಾಲೂಕಿನ ಕನಕಮಜಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಉಳಿವಿಗೆ ನಡೆಸಿದ ಈ ಪ್ರಯತ್ನ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಗಿದೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಶಾಲೆಯ ಅಭಿವೃದ್ಧಿಗೆ ಅಡಿಕೆ ಕೃಷಿ ತೋಟ ಹೊಂದುವ ವಿನೂತನ ಪ್ರಯತ್ನಕ್ಕೆ ಇಲ್ಲಿ ಸಾಕಾರಗೊಂಡಿದ್ದು ಎಸ್ಟಿಎಂಸಿ ಸದಸ್ಯರ ಜೊತೆ ಶಿಕ್ಷಕರು 10 ಮಂದಿ ಊರಿನ ಸಮಸ್ತರು ಕೈಜೋಡಿಸಿದ್ದಾರೆ. ಕನಕಮಜಲು ಶ್ರೀ ನರಿಯೂರು ರಾಮಣ್ಣಗೌಡ ಕಿರಿಯ ಪ್ರಾಥಮಿಕ ಶಾಲೆ ಗ್ರಾಮದ ವಿದ್ಯಾ ದೇಗುಲವಾಗಿ ಗ್ರಾಮದ ಮಕ್ಕಳಿಗೆ ಜ್ಞಾನವನ್ನ ಪರಿಸರದ ಮಕ್ಕಳಿಗೆ ನೀಡುತ್ತಿದೆ. ಇಲ್ಲಿಯ ಶಾಲೆಯಲ್ಲಿ ಕಲಿತ ಹಲವು ಮಂದಿ ಉನ್ನತ ಉದ್ಯೋಗ ಪಡೆದಿದ್ದಾರೆ. ಶಿಕ್ಷಣ ಪ್ರೇಮಿ ನರಿಯೂರಿನ ರಾಮಣ್ಣಗೌಡ ಶಾಲೆಗೆ ಸ್ಥಳ ದಾನ ಮಾಡಿದ್ರು. ಬಳಿಕ ಅವರ ಮೊಮ್ಮಗ ಕೇಶವಾನಂದ ಅವರು ಶಾಲೆಗೆ ಸಂಪೂರ್ಣ ನೆರವು ನೀಡುತ್ತಾ ಬಂದಿದ್ದಾರೆ. ಈ ವರ್ಷದ ಡಿಸೆಂಬರ್ ಅಂತ್ಯಕ್ಕೆ ಶಾಲೆ 100ರ ಗಡಿ ದಾಟಿ 101 ವರ್ಷಕ್ಕೆ ಕಾಲಿಟ್ಟಿದೆ. 2 ಎಕರೆ 80 ಸೆನ್ಸ್ ಜಾಗ ಶಾಲೆಗೆ ಸೇರಿದಾಗಿದೆ. ಅದರಲ್ಲಿ 1 ಎಕರೆ 80 ಸೆನ್ಸ್ ಸ್ಥಳದಲ್ಲಿ ಅಡಿಕೆ ತೋಟ ನಿರ್ಮಿಸಲಾಗಿದೆ. ಆಗಸ್ಟ್ 29ಕ್ಕೆ ಇದರ ಉದ್ಘಾಟನೆಯೂ ನಡೆದಿದೆ. ಭೂಮಿ ಹದಗೊಳಿಸಿ 276 ಅಡಿಕೆ ಸಸಿ ಹಾಗೂ 8 ತೆಂಗಿನ ಗಿಡಗಳನ್ನು ನೆಟ್ಟಿದ್ದಾರೆ. ಎಸ್ಟಿಎಂಸಿ ಸಮಿತಿಯವರು ಹಳೆ ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಸಹಿತ 100 ಮಂದಿ ಸೇರಿ ಸಸಿಗಳನ್ನು ಶ್ರಮದಾನದ ಮೂಲಕ ನೆಟ್ಟಿದ್ದಾರೆ. ತೋಟವನ್ನ ಸಮೃದ್ಧಗೊಳಿಸಲು ತೋಟ ನಿರ್ವಹಣೆಗೆ ರಕ್ಷಣಾ ಸಮಿತಿ ರಚಿಸಲು ಎಸ್ಟಿಎಂಸಿ ಸಮಿತಿ ನಿರ್ಧರಿಸಿದೆ. 100 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಅಂದ್ರೆ 2018ಕ್ಕೆ 100 ವರ್ಷ ಪೂರೈಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಪೂರ್ವಭಾವಿಯಾಗಿ ನಮ್ಮ ಶಾಲೆಗೆ ಆರ್ಥಿಕ ಅಂದ್ರೆ ಮುಂದಕ್ಕೆ ನಮ್ಮ ಶಾಲೆಯನ್ನು ಆರ್ಥಿಕ ಸ್ಥಿತಿಗೆ ತರುವುದಕ್ಕೋಸ್ಕರ ಈ ಒಂದು ನಾವು ಶಾಲಾ ಕೈತೋಟ ರಚನೆ ಅಂತ ಮಾಡಿದ್ದೇವೆ. ಇದರ ಹಿಂದೆ ಹಲವಾರು ಗಣ್ಯರ ಅಂದ್ರೆ ಪರಿಶ್ರಮ ಇದೆ. ಮೊದಲಿನದಾಗಿ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ವಾಸುದೇವ ಪೆರುಂಬಾವ್ ಹಾಗೂ ನಮ್ಮ ಶಾಲೆಯ ಸ್ಥಳದಾನಿಗಳಾದಂಥ ಶ್ರೀ ನರಿಯೂರು ಕೇಶವಾನಂದರು, ಅದೇ ಥರ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರು, ಊರಿನ ಪೋಷಕರು, ಹಾಗೆ ನಮ್ಮ ಶಿಕ್ಷಕ ವೃಂದದವರು ಹಾಗೂ ಪುಟಾಣಿ ಮಕ್ಕಳು ಎಲ್ಲರ ಪರಿಶ್ರಮ ಇದರ ಹಿಂದೆ. ಗ್ರಾಮದಲ್ಲಿ ಸುಮಾರು 440 ಮನೆಗಳಿದ್ದು ಎಲ್ಲಾ ಮನೆಯವರು ಕೂಡ ಶಾಲೆಯ ಅಭಿವೃದ್ಧಿಗೆ ಅಡಿಕೆ ತೋಟದ ಕೃಷಿ ಚಟುವಟಿಕೆಗೆ ಕೈ ಜೋಡಿಸುವ ಮೂಲಕ ಸಂಕಲ್ಪ ತೊಟ್ಟಿದ್ದಾರೆ. ಊರ 10 ಸಮಸ್ತರ ಮೂಲಕ ಗ್ರಾಮದ ವಿದ್ಯಾ ದೇಗುಲವೊಂದು ಸ್ವಾವಲಂಬಿಯಾಗಿ ತನ್ನ ಆರ್ಥಿಕ ಮಟ್ಟ ಸುಧಾರಿಸಿಕೊಂಡು ಅಭಿವೃದ್ಧಿಗೆ ಮುಂದಾಗಿರುವುದು ಎಲ್ಲರ ಶ್ಲಾಘನೆಗೂ ಕಾರಣವಾಗಿದೆ. ವರ್ಷಕ್ಕೆ 1 ಲಕ್ಷದಷ್ಟು ಆದಾಯ ಬರುವಂತ ಒಂದು ಯೋಜನೆ ಇದು. 4 ವರ್ಷ ದಾಟಿ ಅದರೊಳಗೆ ನಾವು ಇದನ್ನು ನಿರ್ವಹಣೆ ಮಾಡಬೇಕು. ಹೇಗೆ ಮೇಂಟೈನ್ ಮಾಡ್ತೀರಿ ಮುಂದೆ? ನಾವು ಎಸ್ಟಿಎಂಸಿ ಅವರು ಇನ್ನು ರಕ್ಷಣಾ ಸಮಿತಿ ಒಂದು ಸಮಿತಿ ಆಗ್ಲಿಕ್ಕೆ ಉಂಟು. ನಿರ್ವಹಣಾ ಸಮಿತಿ ಈಕೆ ಅಂದ್ರೆ ಹತ್ತಿರದವರನ್ನು ಸೇರಿಸಿಕೊಂಡು ಈ ತೋಟಕ್ಕೆ ಆಸುಪಾಸಿನವರು ಸೇರಿಸಿಕೊಂಡು ರಕ್ಷಣಾ ನಿರ್ವಹಣಾ ಸಮಿತಿಯೊಳಗೆ ನಾವೊಂದು ಮಾಡಲಿಕ್ಕಿದ್ದೇವೆ. 100 ವರ್ಷಗಳನ್ನ ದಾಟಿ 101ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸರ್ಕಾರಿ ಶಾಲೆಯಲ್ಲಿ 101 ಮಕ್ಕಳಿದ್ದಾರೆ. ಕಳೆದ ವರ್ಷ 94 ಮಕ್ಕಳಿದ್ರು. ಈ ಬಾರಿ ಅದು ಹೆಚ್ಚಾಗಿದೆ. ಇಂತಹ ವಿನೂತನ ಯೋಜನೆಗಳ ಮೂಲಕ ಶಾಲೆಗಳ ಆದಾಯದ ಮೂಲದ ಉದ್ದೇಶಕ್ಕಾಗಿ ಮುಂದಿನ ಪೀಳಿಗೆಗೆ ಕೃಷಿ ಪಾಠಕ್ಕಾಗಿ ಕೈಗೊಂಡ ಯೋಜನೆಗಳು ಶ್ಲಾಘನೀಯ ವಿಚಾರವಾಗಿದೆ. ತೇಜೇಶ್ವರ್ ತೊಡಿಕಾನ V4 News 24/7 ಬೆಳ್ಳಾರೆ.